ಮದನಾಂತಕ ಚೂಲಪಾಳೆ ಏ ಈಶ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಏ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೋಳೆ. ತಾಯಿ ಗಂಗವ್ವ, ಈ ಬಡವನ ಕಷ್ಟ ನೋಡಲಾರದೆ ನನ್ನ ಭೂಮಿಯ ಜಮೀನಿನಲ್ಲಿ ಉಕ್ಕಿ ಹರಿತಿರುವೆ ಆ ತಾಯಿ. ಎಷ್ಟು ಜನ್ಮವೆತ್ತಿದರೂ ಈ ಒಳ್ಳೆ ಜೀವನ ಪಾವನ ಬಡವರ ಕಷ್ಟವನ್ನು ಅರಿತು ನನ್ನ ಭೂಮಿ ನನ್ನ ಜಮೀನಲ್ಲಿ ಉಕ್ಕಿ ಹರಿತಿರುವೆ ಆ ತಾಯಿ. ಶರಣಾರ್ಥಿಗಳು ನಿನಗೆ. 25-30 ವರ್ಷ ಅಡಿಕೆ ತೋಟ ಕಳ್ಕೊಂಡು ಊರೂರಲ್ದು ಕೂಲಿನೆಲ್ಲ ಮಾಡಿ ಇವತ್ತು ನಿನ್ನ ಕಾಣಬೇಕಂದ್ರೆ ನನಗೆ ಜನ್ಮ ಸಾರ್ಥಕವಾಯ್ತು. ಹುಟ್ಟಿ 36 ವರ್ಷ ಆದ್ರೂ ನಿನ್ ಕಂಡಿರಲ್ಲ ತಾಯಿ. ನಿನ್ ಕಾಣಬೇಕಂದ್ರೆ ದುಡ್ಡು ಕೊಡ್ಬೇಕು ತಾಯಿ. ಈ ದುಡ್ಡಿಂದೆಲ್ಲ ಕಾಣ್ತಾ ನಿನ್ ದೊಡ್ಡ ಕಣವ ನೀನು ಗಂಗವ್ವ, ದೊಡ್ಡ. ನಮ್ಮ ಹೆಸರು ರಮೇಶ್ ಅಂತ. ನಮ್ಮ ಹೆಸರು ಆನಂದ್ ಗೊಂಚರ್ ಅಂತ. ಪ್ರಜ್ವಲ್ ಅಂತಂದು. ಸರ್, ಏನ್ ಅನ್ನಿಸ್ತಿದೆ ಈ ತರ ನೀರ್ ಬರ್ತಾ ಇದೆಯಲ್ಲ ಕೇಸಿಂಗಲ್ಲೆಲ್ಲ? ಇದು ನಮ್ಗೆ ಹುಟ್ಟುವಾಗ ನಮ್ಮ ತಂದೆರು ಈ ತರ ನೋಡಿರ್ಲಿಲ್ಲ, ಈ ತರ ಉಕ್ಕಿ ಹರಿಯೋದ್ನ. ಆಮೇಲೆ ನಮ್ಗೆ ಕಳೆದ ಒಂದು 30-40 ವರ್ಷದಿಂದ ಈ ತರ ಏನ ಭಾರಿ ಕಡಿಮೆ ವಾಣಿವಿಲಾಸ ಸಾಗರ ತುಂಬಿರೋದಂತ ಕೇಳಿದ್ವಿ, ನೋಡಿರ್ಲಿಲ್ಲ. ಸುಮಾರು ಇನ್ನ ಒಂದು 7-8 ಬೋರ್ನಲ್ಲಿ ಅದೇ ತರ ಇದು ಇನ್ನು ಕಮ್ಮಿ 8 ಇಂಚು 6 ಇಂಚು ನೀರು ಬರ್ತಾ ಇದೆ. ಎಂತದಪ್ಪ ಅದೇನೋ ಹೇಳ್ತಾರಲ್ಲ, ವರ್ಡ್ ಗಿನ್ನೆಸ್ ದಾಖಲೆ ನೋಡ್ಬೇಕಿದು. ಆ ತರ ನಮ್ಗೆ ಖುಷಿ ತರ್ತೈತೆ. ಆಮೇಲೆ ಒಂದು ಹೆಚ್ಚು ಕಮ್ಮಿ 40-50 ಲಕ್ಷ ಸಾಲ ಮಾಡ್ಕೊಳ್ಳೋದ್ರೆ ಅವತ್ತಿನ ಕಾಲಕ್ಕೆ. ಈಗಲೇ ಇಷ್ಟರ ನೀರು ಬಂದು ಸಮೃದ್ಧಿಯಿಂದ ರೈತರಿಗೆ ಒಂದು ಸಂತಸ ಬಂದೈತಿ. ಅಣ್ಣ, ನೀವು ಬೋರ್ ಕೊರಸ್ತಾ ನೀರ್ ಬಿದ್ದಿದ್ವಾ ಈ ಬೋರಾಗೆ? ಇಲ್ಲ, ಒಂದು ಡ್ರಾಪ್ ಬಿದ್ದಿರಲ್ಲ. 680 ಅಡಿ ಹೋಲು, ಒಂದು ಡ್ರಾಪ್ ಬಿದ್ದಿರಲ್ಲ. ಈ ಬೋರ್ ಕೊರ್ಸಿ ಒಂದೇ ದಿನದಾಗ 7-8 ಬೋರ್ ಕೊರ್ಸಿದ್ರು ಅವ್ರು. ನೋಡ್ದೆ ಒಂದೇ ಹೊಲ್ದ 4-5 ಬೋರ್ ಇದಾವೆ. 4-5 ಬೋರ್ ಒಂದೇ ದಿನದಾಗೇನೆ ಬೋರ್ ಕಡೆ ಕಡೆಕ್ ಬಿಟ್ಟಿರ್ಲಿಲ್ಲ. 5-6 ದಿನ ಒಂದ್ 8-10 ಬೋರ್ ಕೊರ್ಸಿದ್ದವ್ರು. ಅವತ್ತು ಬಹಳ ಸಾಲ ಮಾಡ್ಕೊಂಡಿದ್ರು. ಇವತ್ತೇನ್ ದುಡ್ದಿಲ್ಲ, ಭಾರಿ ಕಡಿಮೆ ಜಲಾಶಯ ತುಂಬಿರೋದ್ರಿಂದ ನೀರು ಬರ್ತೈತೆ, ನಮ್ಗೂ ಒಂದ್ ಅನುಕೂಲ ಆಗ್ತೈತೆ. ಅದೇ ಮಾರಿ ಕಡಿಮೆ ಎಷ್ಟು ದೂರ ನಿಮಗೆ ವಾಣಿವಿಲಾಸ ಸಾಗರ ಎಷ್ಟು ದೂರ ಆಗುತ್ತೆ ಇಲ್ಲಿದ್ದ? ಕಮ್ಮಿ ಒಂದು 25 ಕಿಲೋಮೀಟರ್. 25 ಕಿಲೋಮೀಟರ್ ತಕನೂ ಸೀಪೇಜ್ ಎಳಿತಾ ಇದೆ ಇವಾಗ. ಎಳಿತಾ ಇದೆ. ಆಮೇಲೆ ಅದಕ್ಕಿಂತ ನಮ್ಗೂ ಸ್ವಲ್ಪ ಅದು ಎತ್ತರ ಇದೆ, 50 ಅಡಿ ಹೆಚ್ಚು ಕಮ್ಮಿ ನಮ್ ತಗ್ಗಿದೆ. ಹಂಗಾಗಿ ಸೀಪೇಜ್ ಜನ ಬರ್ತಾ ಇರೋದು ಅಂತ ನಮಗೆ ಅನಿಸ್ತೈತೆ. ಈ ನೀರ್ ನೋಡಕ್ಕೆ ನಮ್ಗೆ ನಮ್ಮ ಏರಿಯಾದಾಗ ಇದೆ ಫಸ್ಟ್ ಟೈಮ್ ಈ ತರ ಆಗ್ತಿರೋದು. ಅದೇ ಬರ್ತಿರೋದು ಕೇಸಿಂಗ್ ನಿಂದ ಹೊರಗಡೆ ಬರ್ತಿರೋದು ಇದೆ ಫಸ್ಟ್ ಟೈಮ್. ನೋಡಿರೋದು ಇದೆ ಫಸ್ಟ್ ಟೈಮ್ ನಮ್ ಜೀವನದಾಗ. ನಡೆಸ್ತಾ ಇದೆ ಸಾಹೇಬ್ರೆ, ನಡೆಸ್ತೈತೆ. ಇದ್ರಲ್ಲಿ ಬೇರೆ ಮಾತಿಲ್ಲ. ಆದ್ರೆ ಈ ಬೆಳೆದಿರೋ ಬೆಳೆಗಳಿಗೆ ಬೆಲೆ ಇಲ್ಲ. ಈರುಳ್ಳಿ ಎಲ್ಲ ಕೊಳ್ತೋಗ್ತೈತೆ, ಟೊಮೊಟೊ ಕೊಳ್ತಾಗ್ತಾ ಇದೆ. ಯಾವ ಬೆಳೆನೂ ಇವತ್ತು ಸಮೃದ್ಧಿಯಿಂದ ನಮ್ಗೆ ರೈತರ ಕೈ ಸಿಕ್ಕಿಲ್ಲ ಈಗ ಬಂದಿರೋದ್ರಿಂದ. ರೈತರ ಸಮಸ್ಯೆ ಏನಂದ್ರೆ ನೀರಿದ್ದಾಗ ಬೆಳೆ ಇರಲ್ಲ, ಅವಾಗ ಒಂದ್ ಬೆಳೆ ಸಮಸ್ಯೆ. ಈಗ ಮಳೆ ಬಂದ್ ಬೆಳೆ ಹಾಳಾಗ್ತಿದೆ, ಇದೊಂದು ಸಮಸ್ಯೆ. ಬೆಳೆ ಹಾಳಿ ಹತ್ತಿ ಗಿಡ ಸುಮ್ನೆ ಆಳತ್ರ ಬೆಳೆದವೆ, ಒಂದು ಹೂವಿಲ್ಲ, ಒಂದ್ ಇರ್ಪಿಲ್ಲ, ಎಲ್ಲ ಉದುರಿ ಹೋಗ್ತಾ ಇದೆ. ನೀವೆಲ್ಲ ಇನ್ಶೂರೆನ್ಸ್ ಕಟ್ಬೇಕು ಹತ್ತಿಗೆ, ಅದಕ್ಕೆ ಎಲ್ಲ ಕಟ್ಟಿದ್ವಿ. ಕಟ್ಟಿನೂ ಅದು ಕರೆಕ್ಟ್ ಆಗಿ ರೈತರಿಗೆ ಬಂದು ಮುಟ್ತಾ ಇಲ್ಲ. ಅದು ಸರಿಯಾದ ವ್ಯವಸ್ಥೆ ಮಾಡ್ಬೇಕು. ಅದು ಏನೇನ್ ಮಾಡ್ಬೇಕಿಲ್ಲ, ಅವರು ಸರ್ಕಾರ ಇದಕ್ಕೆಲ್ಲ ಮುಂಜಾಗ್ರತೆಯಿಂದ ಅವರೇ ಎಲ್ಲ ನಮ್ಗೆ ಮಾಡ್ಕೊಡ್ಬೇಕು. ಸರ್, ನಾವು ಈಗ ಏನು ನಮ್ಗೆ ಮಳೆ ಬಂದು ಬೆಳೆ ಹಾನಿಯಾಗಿದ್ಯೋ ಅವಕ್ಕೆಲ್ಲ ನಾವು ಇನ್ಸೂರೆನ್ಸ್ ಗಳೆಲ್ಲ ಮಾಡಿಸಿದ್ವಿ. ಇನ್ಸೂರೆನ್ಸ್ ಮಾಡಿಸಿದ್ವಿ, ಕಟ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಕ್ಷೇತ್ರದ MLA ಪೂರ್ಣಿಮಾ ಮೇಡಮ್ ಅವರೇ, ನಾವು ನಿಮ್ಮಲ್ಲಿ ಕೇಳ್ಕೊಳೋದು ಏನಂದ್ರೆ, ನಾವ್ ಇನ್ಸೂರೆನ್ಸ್ ಏನ್ ಮಾಡಿಸಿದ್ವೋ ಆ ನಮ್ಮ ಬೆಳೆಗೆ ಒಳ್ಳೆ ಬೆಂಬಲ ಬೆಲೆನ, ಆಮೇಲೆ ಪರಿಹಾರ ನಷ್ಟ ಆಗಿರೋದ್ನ ನಮಗೆ ದಯಮಾಡಿ ನಮ್ಮ ಖಾತೆಗಳಿಗೆ ನೀವು ತುಂಬಿಕೊಡ್ಬೇಕು ಮೇಡಮ್ ಅವರೇ. ಇದು ನಾವು ಕೇಳ್ಕೊಳ್ಳೋದು. ನಿಮ್ಮನ್ನೇ ನಾವು ನಂಬಿದ್ವಿ ಮೇಡಮ್ ಅವರೇ, ನೀವು ಒಳ್ಳೆಯರು. ಚೂಡ ಮದನಾಂತಕ ಚೂಲಪಾಳೆ ಏ ಈಶ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಏ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೋಳೆ. ತಾಯಿ ಗಂಗವ್ವ, ಈ ಬಡವನ ಕಷ್ಟ ನೋಡಲಾರದೆ ನನ್ನ ಭೂಮಿಯ ಜಮೀನಿನಲ್ಲಿ ಉಕ್ಕಿ ಹರಿತಿರುವೆ ಆ ತಾಯಿ. ಎಷ್ಟು ಜನ್ಮವೆತ್ತಿದರೂ ಈ ಒಳ್ಳೆ ಜೀವನ ಪಾವನ ಬಡವನ ಕಷ್ಟವನ್ನು ಅರಿತು ನನ್ನ ಭೂಮಿ ನನ್ನ ಜಮೀನಲ್ಲಿ ಉಕ್ಕಿ ಹರಿತಿರುವೆ ಆ ತಾಯಿ. ಶರಣಾರ್ಥಿಗಳು ನಿನಗೆ. 25-30 ವರ್ಷ ಅಡಿಕೆ ತೋಟ ಕಳ್ಕೊಂಡು ಊರೂರಲ್ದು ಕೂಲಿನೆಲ್ಲ ಮಾಡಿ ಇವತ್ತು ನಿನ್ನ ಕಾಣಬೇಕಂದ್ರೆ ನನಗೆ ಜನ್ಮ ಸಾರ್ಥಕವಾಯ್ತು. ಹುಟ್ಟಿ 36 ವರ್ಷ ಆದ್ರೂ ನಿನ್ ಕಂಡಿರಲ್ಲ ತಾಯಿ. ನಿನ್ ಕಾಣಬೇಕಂದ್ರೆ ದುಡ್ಡು ಕೊಡ್ಬೇಕು ತಾಯಿ. ಈ ದುಡ್ಡಿಂದೆಲ್ಲ ಕಾಣ್ತಾ ನಿನ್ ದೊಡ್ಡ ಕಣವ ನೀನು ಗಂಗವ್ವ, ದೊಡ್ಡ.